ಪಾವಗಡ ತಾಲೂಕು ನಿಡಗಳ್ಳು ಹೋಬಳಿ ಚೆನ್ನಕೇಶವಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಕರಿಗೆ ಪುನಶ್ಚೇತನ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಸ್ಡಿಎಂಸಿ ಅಧ್ಯಕ್ಷರಾದ ರಾಮಪ್ಪ ಹಾಗೂ ದೈಹಿಕ ಶಿಕ್ಷಣ ವಿಷಯ ಪರಿವೀಕ್ಷಕರಾದ ಚಿದಾನಂದ ಸ್ವಾಮಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಚಿದಾನಂದ ಸ್ವಾಮಿ, ಸುಮಾರು 2 ವರ್ಷಗಳ ಕಾಲ ಶಾಲೆಯ ಮಕ್ಕಳು ವಿವಿಧ ಚಟುವಟಿಕೆಗಳಿಂದ ದೂರ ಇದ್ದರು. ಈಗ ಮಕ್ಕಳು ಶಾಲೆಗೆ ಬರುತ್ತಿದ್ದಾರೆ. ಹೀಗಾಗಿ ಶಿಕ್ಷಕರಿಗೆ ಇದೊಂದು ಸವಾಲಾಗಿದೆ. ವಿದ್ಯಾರ್ಥಿಗಳನ್ನು ಚಟುವಟಿಕೆಯಲ್ಲಿರುವಂತೆ ಮಾಡಬೇಕಿದೆ ಎಂದು ಅವರು ಇದೇ ವೇಳೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕರ ಸಂಘದ ಅಧ್ಯಕ್ಷ ಹನುಮಂತರಾಯ ಟಿ, ಕರಿಯಣ್ಣ ಕೆಪಿ, ಚಂದ್ರಶೇಖರ ರಾವ್, ಸಂಪನ್ಮೂಲ ವ್ಯಕ್ತಿ ಹರೀಶ್, ನರಸಿಂಹಮೂರ್ತಿ, ತಿಮ್ಮನಾಯಕ, ರಾಜ್ಯ ಸಂಘದ, ಜಿಲ್ಲಾ ಸಂಘದ, ತಾಲೂಕು ಸಂಘದ ಹಾಗೂ ಎಲ್ಲ ದೈಹಿಕ ಶಿಕ್ಷಕರು ಭಾಗವಹಿಸಿದ್ದರು. ಮೂಲ ಉದ್ದೇಶ ಏನಂತಂದ್ರೆ, ಸುಮಾರು 2 ವರ್ಷಗಳ ಕಾಲ ಮಕ್ಕಳು ಯಾವುದೇ ತರವಾಗಿರ್ತಕ್ಕಂಥ ಒಂದು ಚಟುವಟಿಕೆಯಿಂದ ದೂರ ಇದ್ದಾರೆ, ಈಗ ಬರ್ತಾ ಇದ್ದಾರೆ. ಯಾಕೆ ಈ ಪ್ರಾಯೋಗಿಕವಾಗಿ ನಿಮಗೆ ತರಬೇತಿ ಕರೆದ್ವಿ ಅಂತಂದ್ರೆ, ಮಕ್ಕಳಲ್ಲಿ ಇನ್ನೊಂದು 2 ತಿಂಗಳು ಬಿಟ್ಟರೆ ನೆಕ್ಸ್ಟ್ ಎಲ್ಲ ಎಕ್ಸಾಮಿನೇಷನ್ ಇದಕ್ಕೆಲ್ಲ ಕೂರಿಸ್ಬಿಡ್ತಾರೆ. ಈಗ ಸಿಗೋದು ನಿಮಗೆ ಅವ್ರಿಗೆ ಸ್ವಲ್ಪ ಚಟುವಟಿಕೆಯನ್ನು ಕೊಡೋದ್ರ ಮೂಲ ಉದ್ದೇಶದಿಂದ ನಾವು ಪ್ರಾಯೋಗಿಕವಾಗಿ ಹಾಕ್ಕೊಂಡ್ವಿ. ಜೊತೆಯಲ್ಲಿ ನಿಮಗೆ ರೆಕಾರ್ಡ್ಸ್ ಬಗ್ಗೆ ತರಬೇತಿಗಳನ್ನು ಮಾಡಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡ್ವಿ. ರೆಕಾರ್ಡ್ಸ್ ಅದು ನಿಮ್ಮ ಹತ್ರ ಇರುತ್ತೆ, ಮಕ್ಕಳಿಗೆ ಮುಟ್ಟೋದಿಲ್ಲ. ಮಕ್ಕಳಿಗೆ ಮುಟ್ಟೋ ಅಂಥದ್ದು ಯಾವುದು ಅಂತಂದರೆ ಪ್ರಾಯೋಗಿಕವಾಗಿರ್ತಕ್ಕಂಥ ಇಲ್ಲಿ ಕಲಿಸ್ತಕ್ಕಂಥ ಚಟುವಟಿಕೆ ಅಂತ ಹೇಳ್ಬಿಟ್ಟು ಅದು ಹಮ್ಮಿಕೊಂಡಿದ್ದಾಯಿತು. 4 ಗಂಟೆ ಆಗಲೇಬೇಕು. ಇಲ್ಲಿ ಏನು ಇವತ್ತಿನ ದಿನ ಇದೆ ತರಬೇತಿ ಪಡ್ಕೊಂಡ್ಮೇಲೆ ನಾನು ಶಾಲೆಗೆ ವಿಸಿಟ್ ಮಾಡ್ತೀನಿ. ಮತ್ತು ಯಾರು ಬಂದಿಲ್ಲ ಅವ್ರ ಶಾಲೆಗಳಿಗೂ ವಿಸಿಟ್ ಮಾಡಿ ಅದೇನೇನು ಫಾಲೋ ಅಪ್ ಆಗಿದೆ ಖಂಡಿತ ಮಾಡ್ತೀನಿ. ನನಗೆ ಇಲ್ಲಿ ಮುಟ್ಟಿರ್ತಕ್ಕಂಥದ್ದು ಏನಾಗಿದೆ ಅಂತಂದರೆ, ನಾವು ಕೊಟ್ಟಿರುವಂಥದ್ದನ್ನು ನಾವು ಫೀಡ್ಬ್ಯಾಕ್ ಇಲ್ದಲ್ಲಿ ಎಲ್ಲೋ ಮುಚ್ಚೋಗ್ತಾ ಇದೆ. ಅದಕ್ಕೆ ನಾವು ಕೊಟ್ಟಿರ್ತಕ್ಕಂಥ ತರಬೇತಿ ಎಷ್ಟು ಮಟ್ಟಿಗೆ ನಿಮ್ಮ ಶಾಲೆಗಳಲ್ಲಿ ಅನುಷ್ಠಾನ ಆಗಿದೆ ಅನ್ನೋದನ್ನ ಮೂಲ ಉದ್ದೇಶ ಇಟ್ಕೊಂಡು ಈ ತರಬೇತಿ ಕೊಡ್ತಾ ಇದ್ವಿ. ತರಬೇತಿ ಒಂದು ಸದ್ವಿನಿಯೋಗ ಆಗುತ್ತೆ ಅಂತ ಹೇಳ್ತಾ, ಇದರಲ್ಲಿ ನಮ್ಮ ನರಸಿಂಹಮೂರ್ತಿ ಆಗ್ಬೋದು, ನಮ್ಮ ಹರೀಶ್ ಆಗ್ಬೋದು, ತಿಮ್ಮನಾಯಕ್ ಆಗ್ಬೋದು, ಎಲ್ಲರೂ ಸಂಪನ್ಮೂಲ ವ್ಯಕ್ತಿಗಳೇ. ನಾನು ಒಬ್ಬರೇ ಹೇಳತಕ್ಕಂಥದ್ದಲ್ಲ, ನೀವೆಲ್ಲರ ಸಂಪನ್ಮೂಲ ವ್ಯಕ್ತಿಗಳೇ. ನಿಮ್ಗೆ ಇನ್ನೊಂದು ಏನಾಗಿದೆ ಅಂದರೆ, ಸ್ವಲ್ಪ ರಿಫ್ರೆಶ್ಮೆಂಟ್ ಬೇಕಾಗಿದೆ. ಗೊತ್ತಿರ್ತಕ್ಕಂಥದ್ದನ್ನು ಸ್ವಲ್ಪ ಅವ್ರಿಗೆ ಇನ್ನೂ ಸರಳವಾಗಿ ಮಕ್ಕಳಿಗೆ ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋಂಥ ಮೂಲ ಉದ್ದೇಶದಿಂದ ನೀವು ಕರೆದಿದ್ದೀವಿ. ಬಹುಶಃ ಗುಂಡಾರಳ್ಳಿನಲ್ಲಿ ಆಗಬೇಕಾಗಿತ್ತು. ಈಗಾಗಲೇ ಹಿಂದೆ ನಾವು ತಿಮ್ಮನಾಯಕು ಮತ್ತೆ ನಮ್ಮ ಸಾಹೇಬರು ಹೋಗಲು ಹೆಡ್ ಮಾಸ್ಟರ್ ಮೀಟ್ ಮಾಡಿದಾಗ ಆಯ್ತು ಮಾಡಿದೆ ಅಂತ ಹೇಳಿದ್ವಿ. ಮೊನ್ನೆ ದಿಢೀರ್ನೆ ಸಾಹೇಬರು ಫೋನ್ ಮಾಡಿದ್ದೆ, ಏನು ಮಾಡಬೇಕು ಅಂತೇಳಿ. ಸರಿ ಸರ್ ರೆಡಿ ಇದ್ದೀನಿ ಅಂತ ಹೇಳಿದಾಗ ಹೈಸ್ಕೂಲ್ ಹತ್ರ ಹೋದಾಗ ಅವರು 30 ತಾರೀಕು ಯಾವುದು ಸಮಾಜದ ಒಂದು ಕಾರ್ಯಕ್ರಮ ಇದೆ, ಸಮಾಜ ಪುಸ್ತಕದ್ದು ಹೈಸ್ಕೂಲ್, ಅಲ್ಲಿ ಮಾಡೋಕ್ಕಾಗಲ್ಲ ಅಂತೇಳಿ. ಮತ್ತು ಏನು ಮಾಡಬೇಕು ಮಾತುಕೊಂಡಿದ್ದೀನಲ್ಲ ಅಂತೇಳಿ ನಮ್ಮ ಮೂಲ ಶಾಲೆ, ನಾನು 2002ರಿಂದ 2013ವರೆಗೂ ಇಲ್ಲಿ ಕೆಲಸ ಮಾಡಿದ್ದೇನೆ. ನಾನು ಇದ್ದ ಲಕ್ಷ್ಮೀನಾರಾಯಣ ಅವ್ರಿಗೆ ಮತ್ತು ಹೆಡ್ ಮಾಸ್ಟರ್ ಫೋನ್ ಮಾಡಿದಾಗ ಬನ್ನಿ ಸಹಕಾರ ಕೊಡೋಣ ಅಂತ ಒಂದು ಮಾತಾಡಿದ್ರು. ಬಹಳ ಖುಷಿ ಆಯಿತು. ARC Private Limited, we are hiring. Dear all, we have openings for telecallers position. 0 to 2 years experience, any education can apply. Gender male and female. Skills results driven, persistence, time management, customer service, understanding customer needs, prospecting skills, motivation for sales, handles rejection, professionalism and communications. Accident Relief Care Private Limited, number 38 Chandrodaya, first floor, Antarasanahಳ್ಳಿ, Madhugiri Main Road, Tumkur, 572106. Phone 6366435958, 9606666568. ARC Private Limited, help when you need it most. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.